ನಾಯಿ ಕಂಡ ಕಡೆ ಆಗಿದ್ದೀವಿ. ಆದ್ರೆ ಅವರು ನಮಗೆ ಒಂದು ಮಾಡ್ಕೊಡಿ ಅಂತ ನಾವು ಎಷ್ಟು ಸಲ ಇಲ್ಲಿ 14 ವರ್ಷದಿಂದ ಬಂದು ಕೇಳಿದ್ರೇನು ಇಲ್ಲಿ ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಓಟ್ ಬಂದ್ರೆ ಎಲ್ಲರೂ ಬಂದು ಬೀದಿ ಬದಿಯಲ್ಲಿ ಹೆಂಗಸಿಗೆ ಬಂದು ಓಟ್ ಕೇಳುತ್ತಾರೆ. ಸಂಡೆ ಬಜಾರ್ಗೆ ಅವಕಾಶ ನೀಡುವಂತೆ ಆಗ್ರಹ. ಮಂಗಳೂರು ನಗರ ಪಾಲಿಕೆ ಎದುರು ಬೀದಿ ಬದಿ ವ್ಯಾಪಾರಿಗಳ ಅಹೋರಾತ್ರಿ ಧರಣಿ. ಬೀದಿ ಬದಿ ವ್ಯಾಪಾರಿಗಳ ಮೇಲಿನ ತೆರವು ಕಾರ್ಯಾಚರಣೆ ಖಂಡಿಸಿ ಹಾಗೂ ಸಂಡೆ ಬಜಾರ್ ವ್ಯಾಪಾರಕ್ಕೆ ಮುಕ್ತ ಅವಕಾಶ ಕಲ್ಪಿಸುವಂತೆ ಒತ್ತಾಯಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ನೇತೃತ್ವದಲ್ಲಿ ನಗರದ ಮಹಾನಗರ ಪಾಲಿಕೆ ಕಚೇರಿ ಎದುರು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಬುಧವಾರ ಆರಂಭವಾಯಿತು. ಧರಣಿಯ ವೇಳೆ ಮಹಿಳಾ ಬೀದಿ ಬದಿ ವ್ಯಾಪಾರಿಯೊಬ್ಬರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿ ಚುನಾವಣೆ ವೇಳೆ ಬಡವರ ಮತ ಬೇಕಾಗುತ್ತದೆ, ಆದರೆ ವಾರದಲ್ಲಿ 1 ದಿನ ವ್ಯಾಪಾರ ಮಾಡಲು ಸ್ಥಳ ಕೇಳಿದರೆ ಹೊರಗಿನವರು ಎಂದು ಹೇಳಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗೌಡ್ರು ಅಂತ ಹೇಳ್ತಾರೆ, ಗೌಡ್ರಿಲ್ಲಾದ್ರೆ ಇವ್ರು ಎಲ್ಲಿ ಬಿಲ್ಡಿಂಗ್ ಕಟ್ತಾರೆ, ಗೌಡ್ರಿಲ್ಲಾದ್ರೆ ಇವ್ರು ಎಲ್ಲಿ ಬಿಲ್ಡಿಂಗ್ ಕಟ್ತಾರೆ. ನಮ್ಮಂತಾರೆ ಅಲ್ಲ ಗೌಡ್ರೆ ಬಿಲ್ಡಿಂಗ್ ಕಟ್ಟಕ ಬರೋದು. ನಮ್ಮಂತಾರು ಸಿಮೆಂಟ್ ಕೆಲಸ ಮಾಡ್ತೀವಿ, ಚಪ್ಪಲಿ ಬೂಟ್ ಪಾಲ್ಸ್ ಮಾಡ್ತೀವಿ. ಹೋಟೆಲ್ ಅಲ್ಲಿ ಕೂಡ ನಮ್ಮಂತಾರೆ ಬಡವರ ಕೆಲಸ ಮಾಡೋದು. ಕಳೆದ 14 ವರ್ಷಗಳಿಂದ ಸಂಡೆ ಬಜಾರ್ಗೆ ಶಾಶ್ವತ ಸ್ಥಳ ಕಲ್ಪಿಸುವಂತೆ ಮನವಿ ಸಲ್ಲಿಸುತ್ತಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆರೋಪಿಸಿದ ಅವರು, ತಮ್ಮ ಕುಟುಂಬದ ಜೀವನೋಪಾಯ ಹಾಗೂ ಮಕ್ಕಳ ಶಿಕ್ಷಣ ಸಂಪೂರ್ಣವಾಗಿ ಈ ವ್ಯಾಪಾರವನ್ನೇ ಅವಲಂಬಿಸಿದೆ. ಭಾನುವಾರದ ವ್ಯಾಪಾರಕ್ಕೂ ಅವಕಾಶ ನಿರಾಕರಿಸಿದರೆ ಜೀವನ ನಡೆಸುವುದು ಅಸಾಧ್ಯವಾಗಲಿದೆ ಎಂದು ಹೇಳಿದರು. ಮಕ್ಕಳ ಶಾಲಾ ಶುಲ್ಕ, ಪುಸ್ತಕ, ಸಮವಸ್ತ್ರ ಸೇರಿದಂತೆ ದಿನನಿತ್ಯದ ಖರ್ಚುಗಳನ್ನು ಈ ವ್ಯಾಪಾರದ ಆದಾಯದಿಂದಲೇ ಭರಿಸುತ್ತಿದ್ದೇವೆ. ಸರ್ಕಾರದಿಂದ ಸಮರ್ಪಕ ನೆರವು ದೊರೆಯುತ್ತಿಲ್ಲ. ರೇಷನ್ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ಪಡೆಯಲು ಸಂಕಷ್ಟ ಎದುರಿಸುತ್ತಿದ್ದೇವೆ ಎಂದು ಅವರು ದೂರಿದರು. ಬೀದಿ ಬದಿ ವ್ಯಾಪಾರಿಗಳಿಗೆ ಶಾಶ್ವತ ಸ್ಥಳ ಹಾಗೂ ಕಾನೂನುಬದ್ಧವಾಗಿ ವ್ಯಾಪಾರ ನಡೆಸಲು ಅವಕಾಶ ಕಲ್ಪಿಸುವವರೆಗೆ ಹೋರಾಟ ಮುಂದುವರಿಯಲಿದೆ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ಸಂಜೆಯಲ್ಲಿ ಹೋರಾಟ ಇದೀವಿ, ಯಾರು ಒಂದು ಕಾನೂನು ಬಂದು ಕೇಳೋದಿಲ್ಲ. ಇಲ್ಲಿ ಕಾನೂನು ಕೇಳೋದಿಲ್ಲ ಅಂದ್ರೆ ಅವರಿಗೆ ಮಾತ್ರ ಒಂದು ಕಾನೂನು, ನಮಗೆ ಒಂದು ಬೇರೆ ಕಾನೂನು. ನೀವು ಬೇರೆ ಊರವರು, ಊರು ಎದ್ರೆ ಏನಾಗುತ್ತೆ? ನಾವಿಲ್ಲಿ ಬಂದಿರೋದು ಅಂದ್ರೆ ಎಲ್ಲ ಹೆಂಗಸರು ಕಾನೂನು ಕೇಳಲಿಕ್ಕೆ. ಏನಂದ್ರೆ ನಮಗೆ ಭಾನುವಾರ ಸಂಡೆ ವ್ಯಾಪಾರ, ಒಂದು ದಿವಸ ಭಾನುವಾರ ವ್ಯಾಪಾರ ಮಾಡಿದ್ರೆ ನಮಗೆ ಬದುಕುಂಟು, ಇಲ್ಲದ್ರೆ ನಾವು ನೇಣು ಹಾಕೊಂಡು ಸಾಯ್ಲಿಕ್ಕೆ ಸುದ್ದಾಗಿದ್ದೀವಿ.